ನನ್ನ ಪ್ರೀತಿಯ ಹಾಡು. ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲು, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿದಂತಹ ಅದ್ಭುತ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಅವರ ಒಂದು ಅದ್ಭುತವಾದ ಸ್ವರದಿಂದ ಅವರ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದರೆ ಒಬ್ಬರು ಅದ್ಭುತ ಗಾಯಕಿ ಅಂತಾನೆ ಹೇಳ್ಬೋದು. ಅವರೇ ನಮ್ಮ ಪಲ್ಲವಿ ಪ್ರಭು ಅವರು. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಎಸ್, ನಾನು ಈಗಾಗಲೇ ನಿಮ್ಮ ಬಗ್ಗೆ ಹೇಳಿದೆ, ನೀವೊಬ್ಬರು ಗಾಯಕರ ಅಂತೇಳಿ. ಇನ್ನಷ್ಟು ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವೇ ನಿಮ್ಮ ಬಾಯಿಯಿಂದ ಹೇಳಬೇಕು. ಯಾಕೆಂದರೆ ನೀವು ಒಂದು ಹುಟ್ಟಿ ಬೆಳೆದಿರೋದು ಎಲ್ಲಿ, ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ದೀರಿ ಅನ್ನೋದನ್ನು. ನಾನು ಆ್ಯಕ್ಚುಲಿ ಪ್ರಾಪರ್ ಮ್ಯಾಂಗ್ಳೂರೇ, ಬಳ್ಳಲ್ ಬಾಗಲ್ಲಿ, MG ರೋಡ್. ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ 5 ಇಯರ್ಸ್ ಅಲ್ಲೇ ಸ್ಟಾರ್ಟ್ ಆಗಿದ್ದು. ಆಗ ನನಗೆ ಬೆಸ್ಟ್ ಸಿಂಗರ್ ಅವಾರ್ಡ್ ಸಿಕ್ಕಿತ್ತು 5 ಇಯರ್ಸ್ ಅಲ್ಲಿ. ಸೊ ಆಗ ನನ್ನ ಅಮ್ಮನಿಗೆ ಒಂದು ಓಕೆ, ಇವಳಲ್ಲಿ ಒಂದು ಪ್ರತಿಭೆ ಇದೆ ಹಾಡುವಂಥದ್ದು ಅಂತ. ನನ್ನ UKGದು ಮ್ಯಾಮ್ ಜ್ಯೋತಿ ಮಿಸ್ ಅಂತ, ಅವರು ಆ್ಯಕ್ಚುಲಿ ಒಂದು ಆಡಿಷನ್ ಥರ ಎಲ್ಲ ಮಾಡಿ ಕ್ಲಾಸಲ್ಲಿ ನನ್ನನ್ನು ಒಂದು ರೈಮ್ಸ್ ಕಾಂಪಿಟೇಷನ್, ಈಸ್ಟರ್ನ್ ಕಾಂಪಿಟೇಷನ್ಗೆ ಕಳಿಸಿದ್ರು. ಸೊ ಅಲ್ಲಿ ನಾನು ಫಸ್ಟ್ ಹಾಡಿದಂಥ ಹಾಡು ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂತ. ಸೊ ಅಲ್ಲಿ ನನಗೆ ಬೆಸ್ಟ್ ಸಿಂಗರ್ ಅವಾರ್ಡ್ ಸಿಕ್ಕಿತ್ತು. ಸೊ ಅದಾದ್ಮೇಲೆ ಅಮ್ಮ ಹೀಗೆ ನಾರ್ಮಲಿ ಸ್ಕೂಲಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅವರ ಪಕ್ಕ ಒಂದು ಲೇಡಿ ಕೂತ್ಕೊಂಡಿದ್ರಂತೆ.
ಸೊ ಅವರು ನಾನಿನ್ನು ಮ್ಯೂಸಿಕ್ ಕ್ಲಾಸ್ ಮಾಡ್ಬೇಕಂತ ಇದ್ದೇನೆ ಅಂತ ಹೇಳುವಾಗ ನನ್ನ ಮಗಳು ಇದ್ದಾಳೆ, ನಾನು ಅವಳನ್ನು ಕ್ಲಾಸಿಗೆ ಕಳಿಸ್ಬೇಕಂತ ಇದೆ. ಅವಳಿಗೆ ಮೊನ್ನೆ ಪ್ರೈಸ್ ಎಲ್ಲ ಸಿಕ್ಕಿತ್ತು, ಹಾಗೆ ನಾನು ನಿಮ್ಮ ಹತ್ರ ಕಳಿಸ್ಲಾ ಅಂತ ಹೇಳಿದ್ರಂತೆ. ಅದಕ್ಕೆ ಅವರಿಗೂ ಖುಷಿ ಆಯ್ತು. ಅವರಾಗ ಮ್ಯಾಂಗ್ಳೂರಿಗೆ ಬಂದದಷ್ಟೇ ಶಿವಮೊಗ್ಗದಿಂದ. ಸೊ ಅಂಬಿಕಾ ರಾಮ್ ಅಂತ ನನ್ನ ಫಸ್ಟ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಗುರುಗಳು. ಸೊ ಅವರಲ್ಲಿ 5 years ಅಲ್ಲಿ ನನಗೆ ಜಾಯಿನ್ ಮಾಡಿದ್ರು. ಬಟ್ ಅವ್ರು ಏನು ಹೇಳಿದ್ರಂದ್ರೆ, ಈಗ ಕ್ಲಾಸಿಕಲ್ ಬೇಡ, ಅಂದ್ರೆ ತುಂಬಾ ಚಿಕ್ಕವಳಲ್ಲ, ಹೀಗೆ ಭಾವಗೀತೆ, ಭಕ್ತಿಗೀತೆ, ಭಜನೆಗಳನ್ನು ಕಲಿಸ್ತೇನೆ ಅಂತ. ಅದಾಗಿ ಒಂದು 7 years ಆಗ್ಬೇಕಾದ್ರೆ ಅವ್ರು ಕ್ಲಾಸಿಕಲ್ ಕಲ್ಸಿದ್ರು ನಂಗೆ, ಅಂದ್ರೆ ಮೆಥಡ್ ವೈಸ್ ಅಲ್ಲಿ. ಸರಿ, ಆಗ ಅಷ್ಟೇ ಅಂತ ಗೊತ್ತಾಗ್ತಿರ್ಲಿಲ್ಲ, ಬರೀಲಿಕ್ಕೆಲ್ಲ ಬರೋದಿಲ್ಲ. ಹೌದು, ಅವರೇ ಬರ್ಕೊಂಡು ಕೊಟ್ಟು ಮತ್ತೆ ಕೇಳ್ಕೊಂಡೆ ಹಾಡ್ತಾ. ಹೌದು. ಸೊ ಅದಾದ್ಮೇಲೆ ನಾನು ಭರತನಾಟ್ಯಂ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನನ್ನ ಗುರುಗಳಾದ ಚಂದ್ರಶೇಖರ್ ಸರ್ ಅಂತ, ಚಂದ್ರಶೇಖರ್ ಶೆಟ್ಟಿ ಮತ್ತೆ ಶಾರದಾ ಮಣಿಶೇಖರ್, ಸನಾತನ ನಾಟ್ಯಾಲಯ, ಅಲ್ಲಿ ಅವರಿಗೆಲ್ಲ ಗೊತ್ತಿತ್ತು ನಾ ಹಾಡ್ತಿದ್ದೆ ಅಂತ. ಅಂದ್ರೆ ಒಂದು ಹಾಡು ಪಲ್ಲವಿ ಹೇಳುವಾಗ್ಲೇ ನಾ ಹಾಡ್ತಿದ್ದೆ ಆಗ. ಸೊ ಅವ್ರು ಹೇಳಿದ್ರು, ಸರೆಗಮಪ್ಪದವರು ಆಡಿಷನ್ಗೆ ಬರ್ತಿದ್ದಾರೆ ಮಧುಸೂದನ್ ಖುಷಿಯಲ್ಲಿ, ಯಾಕೆ ನೀವು ಪಲ್ಲವಿಯನ್ನು ಕಳಿಸ್ಬಾರ್ದು ಅಂತ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ರು. ಆಗ ನಂಗೆ 9 ವರ್ಷ. ಸೊ ಆಗ ಮತ್ತೆ ಆಯ್ತು ಅಂತ ಹೇಳಿ ನನ್ನ ಪೇರೆಂಟ್ಸ್ ಅದಕ್ಕೆ ಸುಮ್ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ನಾನು ಸೆಲೆಕ್ಟ್ ಆಗುದಿಲ್ಲ ಅಂತ, ಅಂದ್ರೆ ಅಷ್ಟೆಂತ ನಾಲೆಜ್ ಇರ್ಲಿಲ್ಲ. ಒಂದೇ ಸಾಂಗ್, ಫಿಲ್ಮ್ ಸಾಂಗ್ ಗೊತ್ತಿದ್ದದ್ದು, ಮತ್ತೆಲ್ಲ ಭಜನೆ, ಭಾವಗೀತೆ, ಭಕ್ತಿಗೀತೆಗಳು. ಹೌದು, 4th ಸ್ಟ್ಯಾಂಡರ್ಡ್. ಹಾ, ಸೊ ನಂಗೆ ಬೇರೆ ಯಾವ ಹಾಡ್ಸ ಬರ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಅಲ್ಲಿ ಹಾಡುವಂತ ಹಾಡು ಯಾವುದು ನೀವು? ಒಮ್ಮೆ ನಿನ್ನನ್ನು ಕಣ್ತುಂಬ ಅಂತ, ಅದ ಮತ್ತೆ ಹಾಡ್ತೀನಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ.
ಸೊ ಅವ್ರು ಹೇಳಿದ್ರು ಅಲ್ಲಿ 10 ಜನ ಏನೋ ಮಂಗಳೂರಿಂದ ಸೆಲೆಕ್ಟ್ ಆದ್ರು ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ನಾನು ಒಬ್ಬಳು ಅದರಲ್ಲಿ. ನಾವು ಆಗ ಈಗಿನ ಹಾಗೆ ಸರೆಗಮಪ ಇರಲಿಲ್ಲ. ನಾನು ಸರೆಗಮಪ ಸೀಸನ್ 4 ಅಲ್ಲಿ ಇದ್ದೆ. ಸೊ ಆಗ ಏನ್ ಹೇಳಿದ್ರೆ 48 ಮೆಂಬರ್ಸ್ ಇದ್ರು, ನಾಟ್ ಲೈಕ್ ಟಾಪ್ 15 ಎಲ್ಲ. 48 ಜನರ ಒಂದು ಕಾಂಪಿಟೇಷನ್ 7 months ಆಗ್ತಿತ್ತದು. ಸೊ ಅಪ್ ಅಂಡ್ ಡೌನ್ ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಡೈಲಿ ಹೋಗಿ ಬರ್ತಾ ಇದ್ದೆ. ವೀಕ್ಲಿ ಸ್ಕೂಲಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಇಲ್ಲ, ನಾನು ಕೆನರಾ ಹೈಸ್ಕೂಲ್ ಉರ್ವದಲ್ಲಿ ಕಲ್ತಿದ್ರು. ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಆಗ ನನಗೆ, ಅಂದ್ರೆ ಅವರಿಗೂ ಒಂದು ಹೆಸರು ಅಂತ ಅವರು. ಸೊ ನಾವು ಏನಂದ್ರೆ ವೀಕ್ಲಿ ಈಗ ಮಂಡೇ ಹೋದ್ರೆ ಅಲ್ಲಿ ಒಂದಿನ ಶೂಟಿಂಗ್, ಪ್ರೀವಿಯಸ್ ಡೇ ಮಂಡೇ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ 2 ಎಪಿಸೋಡ್ಸ್, ಪ್ರೀವಿಯಸ್ ಡೇ ನಮ್ಗೆ ರಿಹರ್ಸಲ್ಸ್ ಎಲ್ಲ. ಸೊ ಅದಾಗಿ ಹಾಗೆ ನಾವು ಬಟ್ ನಾವು ಇಲ್ಲಿ ಬಂದು ನಾನು ನೋಟ್ಸ್ ಎಲ್ಲ ಬರಿಬೇಕು, ಅದನ್ನ ನನಗೆ ಬಿಟ್ಟಿದ್ದು, ನಾನು ಕವರ್ ಮಾಡಬೇಕು. ಓಕೆ, ಸೊ ಹಾಗೆ ಮಾಡಿ ಆಲ್ಮೋಸ್ಟ್ 7 months ಇತ್ತು. ಸೊ ಇಲ್ಲಿಂದ 10 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ರಲ್ಲ, ಅದರಲ್ಲಿ ಬರೀ 3 ಜನಕ್ಕೆ ಕಾಲ್ ಬಂತು. ಸೊ ನಾನು ಟಿವಿಯಲ್ಲಿ ಆಗ ಸ್ಟಾರ್ಟ್ ಆಗಿದೆ ಶೋ, ಬಟ್ ನಮ್ಗೆ ಕಾಲ್ ಬರ್ಲಿಲ್ಲ. ಸೊ ನಾನು ಮತ್ತೆ ಅಮ್ಮ ಟಿವಿ ಎದುರು ಕೂತ್ಕೊಂಡು ಹೇಳ್ದೆ, ಅಮ್ಮ ನಮ್ಗೆ ಕರಿಬಹುದಿತ್ತಲ್ಲ, ಯಾಕೆ ಕರೀಲಿಲ್ಲ ಅಂತ. ಸೊ 2 weeks ಆಯ್ತು ಹಾಗೆ. ಅದಾಗಿ ಸಡನ್ ಒಂದಿನ ಕಾಲ್ ಬಂತು, ಬ್ಯಾಂಗ್ಳೂರ್ ಮೆಗಾ ಆಡಿಷನ್ಸ್ ಇದೆ, ಬೇಗ ಬರಬೇಕು ಅಂತ. ಸೊ ಅಲ್ಲಿ ಕೂಡ ನಾನು ಅದೇ ಹಾಡು ಹಾಡಿದ್ದೆ, ಅಂದ್ರೆ ನನಗೆ ಗೊತ್ತಿದ್ದದೆ ಒಂದು ಸಾಂಗ್. ಸೊ ಅಲ್ಲಿ ಕೂಡ ಅದೇ ಹಾಡು ಹಾಡಿ ಮತ್ತೆ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ಮೆಗಾ ಆಡಿಷನ್ಸ್ ಅಲ್ಲಿ ರಾಜೇಶ್ ಕೃಷ್ಣನ್ ಸೆಲೆಕ್ಟ್ ಮಾಡಿ, ಅದಾದ್ಮೇಲೆ ಹಾಗೆ 7 months ನಡೀತು ಫೈನಲ್ ತನಕ ಬಂದೆ. ಮತ್ತೆ ನಂಗೆ ಸೆಕೆಂಡ್ ರನ್ನರ್ ಅಪ್ ಸಿಕ್ತ ಅದ್ರಲ್ಲಿ. ಸೊ ಸರೆಗಮಪದಲ್ಲಿ ಅದಾಯ್ತು. ಅದಾಗಿ ಮತ್ತೆ ಪುನಃ ಜಿ ಅವರು, ಅವಾಗ ನೀವು 4th standard ಅಲ್ಲೇ ಇದ್ದೀರಾ, 5th standard ಹಾಗೆ ಇದ್ರಿ. ಹೌದು. ಸೊ ಅದ್ರ ನಂತರ ಇಂಟ್ರೆಸ್ಟ್ ಇನ್ನಷ್ಟು ಜಾಸ್ತಿ ಆಯ್ತು. ಹೌದು. ಸೊ ಮತ್ತೆ ಒಂದಾಯ್ತು. ಓಕೆ, ಆಗೆಲ್ಲ ನಂಗೆ ಅಂಬಿಕಾ ಮ್ಯಾಮೇ ಅಂದ್ರೆ ಗೈಡ್ ಮಾಡ್ತಿದ್ರು, ಲೈಕ್ ಫಿಲ್ಮ್ ಸಾಂಗ್ಸ್ ಎಲ್ಲ. ಅಂದ್ರೆ ನಾವು ಎವ್ರಿ ವೀಕ್ ನಂಗೆ ಒಂದೊಂದು ಸಾಂಗ್ಸ್ ಕಲೀಲಿಕ್ಕಿತ್ತು. ಸೊ ಆಗ ಇದೆಲ್ಲ ಇರ್ಲಿಲ್ಲ, CD ಎಲ್ಲ ಇರ್ಲಿಲ್ಲ ನಮ್ದು, ಅದು ಕ್ಯಾಸೆಟ್ ಅಲ್ಲಿ ಹಾಕಿ ಕೇಳ್ತಿದ್ದು. ಸೊ ಅದಾದ್ಮೇಲೆ ಅದು ಟ್ರ್ಯಾಕ್ ಅಲ್ಲಿ ಹಾಡ್ಲಿಕ್ಕೆ ಇರ್ತದೆ. ಸೊ ಅದೆಲ್ಲ ನೀವು ಇಲ್ಲ, ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಲೈವ್ ಅಲ್ಲಿ. ಅದೆಲ್ಲ ಯಾವ ರೀತಿ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಅವರು? ಅದೇ 3 ದಿನ ನಮ್ಗೆ ಬ್ಯಾಂಗ್ಳೂರಲ್ಲಿ ಇರ್ಲಿಕ್ಕೆ, ಅಲ್ಲಿ ಅವರೇ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅಲ್ಲೊಬ್ರು ಮೆಂಟರ್ ಇರ್ದಿತ್ತು ನಮ್ಗೆ. ಮತ್ತೆ ಪ್ರೀವಿಯಸ್ ಡೇ ನಮ್ಗೆ ಅಲ್ಲಿ ಮ್ಯೂಸಿಷಿಯನ್ಸ್ ಜೊತೆ ರಿಹರ್ಸಲ್ಸ್ ಎಲ್ಲ ನಿಮ್ಗೆ, ಅದು ಅಲ್ಲೇ ಬೈ ಹಾರ್ಟ್ ಮಾಡ್ಬೇಕು. ಮತ್ತೆ ಮಕ್ಕಳಿಗೆ ಆಕ್ಚುಲಿ ಬೇಗ ಬರುತ್ತಲ್ಲ. ಸೊ ನಂಗೆ ಆಗ ಕಲ್ತಿದ್ದ ಲಿರಿಕ್ಸ್ ಈಗ ನೆನಪಿದೆ. ಸೊ ಅಂದ್ರೆ ಆಗ ಅದು ಸಣ್ಣ ಏಜ್ ಅಲ್ಲಿ ಕಲ್ತದ್ದು ಯಾವತ್ತು ಮರೆತು ಹೋಗೋದಿಲ್ಲ. ಕರೆಕ್ಟ್, ಹಾಗೆ ಫಿಕ್ಸ್ ಆಗಿರ್ತದೆ ಮೈಂಡ್ ಅಲ್ಲಿ. ಸೊ ಅಲ್ಲಿ ರಿಹರ್ಸಲ್ಸ್ ನಮ್ಗೆ ಮಾಡ್ತಿದ್ದಿದ್ರು. ಮತ್ತೆ ಅಲ್ಲಿ ಎಲ್ಲ ಗೈಡ್ ಮಾಡ್ತಾರೆ, ಅಂದ್ರೆ ಅವರೆಲ್ಲ ವೆರಿ ಬಿಗ್ ಆರ್ಟಿಸ್ಟ್ ಅಲ್ಲಿ ಇದ್ದ. ಅರುಣ್ ಸುಕುಮಾರ್ ಆಗಿರ್ಬೋದು, ಅವರೆಲ್ಲ ಒಳ್ಳೆ, ಈಗ ವಿಜಯ್ ಪ್ರಕಾಶ್ ಅವರಿಗೆ ಅಂತವರಿಗೆ ಪ್ಲೇ ಮಾಡುವಂತವ್ರು ಅವರು. ಸೊ ಒಳ್ಳೆ ಆರ್ಟಿಸ್ಟ್. ಸೊ ನಮ್ಗೆ ಅವರ ಗೈಡೆನ್ಸ್ ಎಲ್ಲ ಸಿಕ್ತಿತ್ತು. ಸೊ ಅದಾದ್ಮೇಲೆ ಸರೆಗಮಪ ಆಯ್ತು. ಅದಾದ್ಮೇಲೆ ಇನ್ನೊಂದು ಶೋ ರಾಕ್ ಅಂಡ್ ರೋಲ್ ಅಂತ, ಹಾಡ್ಲಿಕ್ಕೂ ಸಾಯ್ತು, ಕುಣಿಲಿಕ್ಕೆ ಸಾಯ್ತು. ಸೊ ಅಂತ ಒಂದು ಶೋ ಕೂಡ ಮಾಡ್ತೀರಾ? ಅಂದ್ರೆ ಅದ್ರಲ್ಲಿ ತರಗತಿಗೆ ಹೋಗಿದ್ದೀರಾ ಅಥವಾ? ಅದೇ, ನಾನು ಶಾರದಾ ಮಣಿಶೇಖರ್ ಸನಾತನ ನಾಟ್ಯಾಲಯ ಅಲ್ಲಿ ಹೋಗಿದ್. ಭರತನಾಟ್ಯಂ ಗೊತ್ತಿತ್ತು, ಬಟ್ ಅಲ್ಲಿ ಹೇಗೆ ಹೇಳಿದ್ರೆ ಒಂದು ಟೀಮಲ್ಲಿ ಇಬ್ರು ಇರ್ತಾರೆ, ಒಬ್ರು ಡ್ಯಾನ್ಸರ್, ಒಂದು ಸಿಂಗರ್, ರಾಕ್ ಅಂಡ್ ರೋಲ್ ಅಂತ. ಸೊ ಡ್ಯಾನ್ಸರ್ ಡ್ಯಾನ್ಸ್ ಮಾಡುವಾಗ ನಾವು ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕು, ನಾವು ಹಾಡುವಾಗ ಅವ್ರು ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕು, ಹಾಗೆ ಆಸ್ ಎ ಟೀಮ್. ಸೊ ಅದಕ್ಕೆ ಅವರೇ ಕರೆದಿದ್ದು. ಸೊ ನಾವು ಆಗ ಹೋದೆವು, ಅದರಲ್ಲಿ ಕೂಡ ರನ್ನರ್ ಅಪ್ ಆದೆ. ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ಆಯ್ತು 9th standard ತನಕ. ನಂಗೆ ಒಂದು ಆಸೆ ಇತ್ತು, ಎದೆ ತುಂಬೆ ಹಾಡುವೆನುಗೆ ಹೋಗ್ಬೇಕು ಅಂತ. SP ಬಾಲಸುಬ್ರಹ್ಮಣ್ಯಂ ಅವರ ಗೈಡೆನ್ಸ್ ಸಿಗ್ಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕಿಂತ ಮುಂಚೆ ಉದಯ ಟಿವಿಯಲ್ಲಿ ಒಂದು ಸಂಗೀತ ಮಹಾಯುದ್ಧ ಅಂತ, ಅದಕ್ಕೆ ಕಾಲ್ ಬಂದಿತ್ತು. ಸೊ ಅದಕ್ಕೆ ಹೋದೆ. ತುಂಬಿ ಹಾಡುದ್ರಲ್ಲಿ ಸಹ ಹೋಗಿದ್ದೆ. ಅದಕ್ಕಿಂತ ಮುಂಚೆ ಸಂಗೀತ ಮಹಾಯುದ್ಧ ಚೆನ್ನೈಯಲ್ಲಿ ಶೂಟಿಂಗ್ ಎಲ್ಲ ಇದ್ದಿದ್ದು, ಉದಯ ಟಿವಿಯಲ್ಲಿ ಇದ್ದಿದ್ದು. ಸೊ ಅದ್ರಲ್ಲಿ ಅದು ಸಹ ಒಂದು ಟೀಮ್ ಆಗಿ, ಲೈಕ್ ಎಲ್.ಎನ್. ಶಾಸ್ತ್ರಿ ಅವ್ರದೆಲ್ಲ, ಅಂದ್ರೆ ಒಂದು ಟೀಮ್ ತರ. ನನ್ಗೆ ರಾಜೇಶ್ ರಾಮನಾಥ್ ಅಂತ ಅವರ ಟೀಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಆಸ್ ಎ ಟೀಮ್ ನಾವು ಅದ್ರಲ್ಲಿ ನಂಗೆ ಬೆಸ್ಟ್ ಸಿಂಗರ್ ಆಫ್ ದ ಸೀರೀಸ್ ಅಂತ ಸಿಕ್ತು. ಬಟ್ ನಮ್ಮ ಟೀಮ್ ವಿನ್ ಆಗ್ಲಿಲ್ಲ, ಬಟ್ ನಂಗೆ ಆಸ್ ಅ ಸೀರೀಸ್ ಅಲ್ಲಿ ಸಿಕ್ತು. ಅದಾದ್ಮೇಲೆ ಒಂದು ಕಾಂಪಿಟಿಷನ್ ಇರ್ಬೋದು, ಯಾವುದೇ ಇರ್ಬೋದು, ಪ್ರೈಸ್ ಇಂಪಾರ್ಟೆಂಟ್ ಏನಲ್ಲ, ಯಾಕಂದ್ರೆ ನಾವೊಂದು ಭಾಗವಹಿಸುವುದೇ ಇಂಪಾರ್ಟೆಂಟ್. ಮತ್ತೆ ನಮ್ಗೆ ಸಿಗುವಂತ ಎಕ್ಸ್ಪೀರಿಯನ್ಸಸ್, ಅಲ್ಲಿ ಮೀಟ್ ಆಗುವಂತ ಜನಗಳು, ಅವರ ಗೈಡೆನ್ಸ್. ಮತ್ತೆ ಈಗ ಆಕ್ಚುಲಿ ಕಾಂಪಿಟೇಷನ್ ಗೆ ಹೋದ್ರೆ ನಮ್ಗೆ ಗೈಡೆನ್ಸ್ ಸಿಗ್ತದೆ ಒಂದು,
ಮತ್ತೆ ನಾವು ಇಂಪ್ರೂವ್ ಆಗ್ತೇವೆ. ಅಂದ್ರೆ ಈಗ ಆಕ್ಚುಲಿ ರಿಯಾಲಿಟಿ ಶೋಸ್ ಅಲ್ಲಿ ಅಷ್ಟು ನಿಮ್ಗೆ ಕರೆಕ್ಷನ್ಸ್ ಹೇಳುದಿಲ್ಲ. ನಮ್ಮ ಆಗೆಲ್ಲ ಈಗ ಈಗ ರಾಜೇಶ್ ಕೃಷ್ಣನ್ ಅವರಿದ್ರೆ, ಈಗ SPB ಅವರು ಚಂದ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಗೈಡೆನ್ಸ್ ಕೊಡ್ತಿದ್ರು. ಅಂದ್ರೆ ಇಲ್ಲಿ ತಪ್ಪಾಯ್ತು, ಇಲ್ಲಿ ಶ್ರುತಿ ತಪ್ಪಿತು, ಅವ್ರ ಇಲ್ಲಿ ತಾಳ ತಪ್ಪಿತು, ಇದು ರಾಗ ಸರಿ ಆಗ್ಲಿಲ್ಲ. ಸೊ ಹಾಗೆ ಎಲ್ಲ ನಮ್ಗೆ ಹೇಳುವಾಗ ನಾವು ನೆಕ್ಸ್ಟ್ ಟೈಮ್ ಓಕೆ ನಮ್ಗೆ ಹಾಗೆಲ್ಲ ರಿಮಾರ್ಕ್ಸ್ ಕೊಡಬಾರ್ದಂತ ನಾವು ಪ್ರಾಕ್ಟೀಸ್ ಇನ್ನೂ ಸಹ ಮಾಡ್ತಿದ್ದೇವೆ. ಸೊ ಆ ತರ ಒಂದು ಗ್ರೋ ಆಗ್ತೇವೆ ನಾವು. ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ಮಾತುಕತೆಯನ್ನ ಅವರ ಜೊತೆ ಮಾತನಾಡ್ತಾ ಹೋಗೋಣ. ಅದೇ ಎದೆ ತುಂಬಿ ಹಾಡುವೆ ಅದರಲ್ಲಿ ಈಗ ಗಾಯನ ದೇವರು ಅಂತಾನೆ ನಮ್ಮ ಬಾಲಸುಬ್ರಹ್ಮಣ್ಯ ಸರ್ ಅವರು. ಸೊ ಅವರ ಜೊತೆ ಒಂದು ಹಾಡುದೇ ಒಂದು ನಿಮ್ಗೆ ಒಂಥರ ಏನು? ಹೌದು, ಅದು ಒಂದು ಹೇಗೆ ಅನಿಸಿದೆ ಆ ಒಂದು? ಹೌದು, ಅದು ನಾನು 9th ಅಲ್ಲಿ ಇರುವಾಗ, ನಾನು ಆಕ್ಚುಲಿ 14 years ನಂಗೆ ಆಗ ಸುಮ್ನೆ ಹೀಗೆ ಆಡಿಷನ್ಗೆ ಹೋಗಿದ್ದೆ ನಾನು. ಆಕ್ಚುಲಿ ನಂಗೆ ಹುಷಾರು ಇರ್ಲಿಲ್ಲ ಆಗ, ಬಟ್ ನಂಗೆ ಒಂದು ತುಂಬಾ ಆಸೆ ಇತ್ತು ಅವರ ಎದೆ ತುಂಬಿ ಹಾಡನ್ನು ಹೋಗ್ಲಿಲ್ಲ ಇಲ್ಲಂದ್ರೆ ಸಿಂಗರೇ ಅಲ್ಲ ತರ. ಸೊ ನಂಗೆ ನಾನಾಗ ಹೋಗಿ ಮತ್ತೆ ಸಿಲೆಕ್ಟ್ ಆದೆ. ಅದರಲ್ಲಿ ಆಡಿಷನ್ಸ್ ಅಲ್ಲೆಲ್ಲ ಸೆಲೆಕ್ಟ್ ಆಗಿ ಮತ್ತೆ ಮುಂದೆ ನಮ್ಗೆ ಹಾಡ್ಲಿಕ್ಕೆ ಇತ್ತು ಎವ್ರಿ ವೀಕ್. ಹಾಡಿ ಹಾಡಿ ಫೈನಲ್ಸ್ ತನಕ ಬಂದೆ. ಅವರು ಎಷ್ಟು ಡೌನ್ ಟು ಅರ್ತ್. ಅವ್ರ ಹತ್ರ ಎಂತ ಕಲೀಲಿಕ್ಕೆ ಸಿಗ್ತದೆ ಅಂದ್ರೆ, ಎಷ್ಟೇ ದೊಡ್ಡ ಸಿಂಗರ್ ಆಗ್ಲಿ, ಎಷ್ಟೇ 1000 ಗಟ್ಲೆ 16 ಲ್ಯಾಂಗ್ವೇಜ್ ಅಲ್ಲಿ ಹಾಡಿದ್ದಾರೆ, 40,000 ಸಾಂಗ್ಸ್ ಹಾಡಿದ್ದಾರೆ, ಅಷ್ಟೆಲ್ಲ ಹಾಡಿದ್ರು ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಸೊ ಅದನ್ನ ನಾವು ಅವರಿಂದ ಕಲಿಬೇಕು. ಅಂದ್ರೆ ನಾವಾಗ ಎಂತ ಸಹ ಇಲ್ಲ, ನಾವು ತುಂಬಾ ವೆರಿ ಯಂಗ್ ಏಜ್ ಸಿಂಗರ್ಸ್ ಎಲ್ಲ, ಮಕ್ಕಳೆಲ್ಲ. ಬಟ್ ನಮ್ಮ ಹತ್ರ ಬಂದವರು ಮಕ್ಕಳೇ, ನಾವು ನಿಮ್ಮಷ್ಟು ಸಹ ಕಲೀಲಿಲ್ಲ, ನಮ್ಗೆ ಕ್ಲಾಸಿಕಲ್ ನಾಲೆಜ್ ಇಲ್ಲ, ನೀವೆಲ್ಲ ಈಗ ಗುರುಗಳಿದ್ದಾರೆ ನಿಮ್ಗೆ, ನಮ್ಗೆ ಯಾರಿಲ್ಲ. ಅಂದ್ರೆ ಅಷ್ಟು ದೊಡ್ಡ ಸಿಂಗರ್ ನಮ್ಮ ಹತ್ರ ಬಂದು ನಿಮ್ಮಷ್ಟು ಕಲೀಲಿಲ್ಲ ಅಂತ ಅದು ಹೇಳ್ತಾರಲ್ಲ. ಜಾಸ್ತಿ ಗೊತ್ತಿದ್ದವರು ನಮ್ಗೆಲ್ಲ ಗೊತ್ತುಂಟು ಅಂತ ಹೇಳ್ಕೊಳ್ಳೋದಿಲ್ಲ, ಅವರಿಗೆ ಇನ್ನೂ ಕಲಿಯುವ ತುಂಬಾ ಕೊಳ ತಿಳ್ಕುದಿಲ್ಲ ಹೇಳ್ತಾರೆ. ಸೊ ಅದೇ ತರ ಅವರು ತುಂಬಾ ಗೈಡೆನ್ಸ್ ಕೊಡ್ತಿದ್ರು. ಈವನ್ ಬ್ಯಾಕ್ ಸ್ಟೇಜ್ ಆದ್ರು ನಮ್ಮೊಟ್ಟಿಗೆ ಮಿಂಗಲ್ ಆಗೋದು, ಅವ್ರ ಬಂದು ಲೈಕ್ ನಮ್ಗೆಲ್ಲ ಗೈಡೆನ್ಸ್ ಕೊಡೋದು, ನಾವು ರಿಹರ್ಸಲ್ ಮಾಡುವಾಗ ಬಂದು ಕೇಳುದು, ಆಗ್ಲೇ ಎಲ್ಲ ಅವರು ಹಾಗೆ ಇದ್ರು. ಅದಾದ್ಮೇಲೆ 2016 ಅಲ್ಲಿ ನಂಗೆ ಡೈರೆಕ್ಟರ್ ಅವ್ರದ್ದು ಕಾಲ್ ಬಂತು, ಎದೆ ತುಂಬಿ ಹಾಡುವೆನು ಇಂದ. ಮುಂಚೆ ಫೈನಲ್ಸ್ ತನಕ ಬಂದ ಸಿಂಗರ್ಸಿಗೆ ನಾವು SP ಸರ್ ಜೊತೆ ಒಂದು ಹಾಡುವಂತ ಅವಕಾಶ ಕೊಡ್ತಿದ್ದೇವೆ ಅಂತ. ಬಟ್ ನಂಗೆ ಆಕ್ಚುಲಿ ಇಲ್ಲಿ ಬೇರೆ ಶೋ ಇತ್ತು ಕುಂದಾಪುರದಲ್ಲಿ, ಅದಾಗಿ ನಂಗೆ ಮಿಸ್ ಮಾಡ್ಲಿಕ್ಕಿಲ್ಲ. ಅಂದ್ರೆ SP ಸರ್ ಜೊತೆ ಹಾಡೋದು ಹೇಳಿದ್ರೆ ಅದೊಂದು ಒಂದು ಲೈಫ್ ಟೈಮ್ ಮೆಮೊರಿ ಅಲ್ಲ. ಸೊ ನಾನು ಇಲ್ಲಿ ಮತ್ತೆ ಫ್ಲೈಟ್ ಮಾಡ್ಕೊಂಡು ಫುಲ್ ಅರ್ಜೆಂಟ್ ಅಲ್ಲೆಲ್ಲ ಹೋಗಿ ಅಲ್ಲಿ ಆಕ್ಚುಲಿ ಬೆಳಗ್ಗೆ ಬೇರೆ ಎಪಿಸೋಡ್ ಆಗ್ತಿತ್ತು. ಸೊ ನಾನು ಗ್ಯಾಲರಿಯಲ್ಲಿ ಕೂತಿದ್ದೆ ಆಸ್ ಅ ಆಡಿಯನ್ಸ್. 9th ಸ್ಟ್ಯಾಂಡರ್ಡ್ ಇಂದ ಅಂದ್ರೆ 2016 ತನಕ ತುಂಬಾ ಗ್ಯಾಪ್ ಇತ್ತು ನಂದು. ಎದೆ ತುಂಬಿ ಹಾಡುವೆನು ಆಗಿ ಆಲ್ಮೋಸ್ಟ್ 5-6 years ಆಗಿತ್ತು. ಸೊ ನಾನು ಗ್ಯಾಲರಿಯಲ್ಲಿ ಕೂತಿದ್ದೆ, ಅದು ನಂಗೆ ಯಾವತ್ತೂ ಮರೀಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಪ್ರೋಗ್ರಾಮ್ ಆಗಿ ಅವ್ರದ್ದು ಫುಲ್ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ಅಂದ್ರೆ ಎಲ್ಲರೂ ಬಂದು ಮಾತಾಡ್ತಾರಲ್ಲ. ಸೊ ಅವರು ನಡ್ಕೊಂಡು ಬರ್ತಿದ್ಬೇಕಾದ್ರೆ ಎಲ್ಲರನ್ನು ನಿಲ್ಸಿದ್ರು ಒಮ್ಮೆ. ಮತ್ತೆ ನಿಲ್ಲಿಸಿ ಯು ಆರ್ ಸಿಂಗರ್ ರೈಟ್ ಅಂತ ಹೇಳಿದ್ರು ನನ್ಗೆ. ನಾನಲ್ಲಿ ಸುಮ್ನೆ ಆಡಿಯನ್ಸ್ ಅಲ್ಲಿ ಕೂತಿದ್ದೆ. ಸೊ ನಾ ಹೇಳ್ದೆ ಎಸ್ ಸರ್, ನಾನು ಫೈನಲ್ ತನಕ ಬಂದಿದ್ದೆ ಅಂತ ಹೇಳ್ದೆ. ಸಾರಿ ಐ ಫಾರ್ಗಾಟ್ ಯುವರ್ ನೇಮ್ ಅಂತ ಅಂದ್ರು. ಸೊ ನಾನು ಹೇಳ್ದೆ ಪಲ್ಲವಿ ಪ್ರಭು. ಯಾ ಮೈ ಡಾಟರ್ಸ್ ನೇಮ್ ಇಸ್ ಆಲ್ಸೋ ಪಲ್ಲವಿ ಅಂತ ಹೇಳಿದ್ರು. ಯಾ ಸರ್ ಯು ಟೋಲ್ಡ್ ಮೀ ಅಂತ ಅಂದೆ. ಅದಕ್ಕೆ ಆಫ್ಟರ್ನೂನ್ ಸೆಷನ್ ನೀನ್ ನನ್ನ ಜೊತೆ ಹಾಡ್ತಿದ್ದೀಯಾ ಅಂತ ಅಂದ್ರು. ಅದಕ್ಕೆ ಎಸ್ ಸರ್ ವಿ ಆರ್ ಸಿಂಗಿಂಗ್ ಅಂತ ಹೇಳಿದೆ. ಸೊ ಓಕೆ ವಿಲ್ ಎಂಜಾಯ್ ಆಲ್ ದಿ ಬೆಸ್ಟ್ ಅದೇ ಹೇಳಿದ್ರು. ನನಗೆ ಓಕೆ ನನಗೋಸ್ಕರ ಅವ್ರು ನಿಂತು ಅಂದ್ರೆ ಎಲ್ಲರೊಮ್ಮೆ ನಿಂತರು. ಸೊ ನಂಗೆ ಆಯ್ತು ಓಕೆ. ಅಂದ್ರೆ ಬೇರೆ ಈಗ ನಾರ್ಮಲ್ ಸಿಂಗರ್, ತುಂಬಾ ಜನ ಸಿಂಗರ್ಸ್ ಇರ್ತಾರೆ, ಎಷ್ಟೋ ಜನರನ್ನು ನೋಡಿರ್ತಾರೆ, ಅದರಲ್ಲಿ ನಿಮ್ಮನ್ನ ಅವ್ರ ಗುರುತು ಹಿಡಿದಿರೋದೇ ಒಂದು ಖುಷಿ ಅಲ್ವಾ? ಹೌದು. ಮತ್ತೆ ಅದು ತುಂಬಾ ವರ್ಷ ಆಗಿತ್ತಲ್ಲ. ಮತ್ತೆ ಹೇಳಿದ್ರು ಯು ಹ್ಯಾವ್ ಗ್ರೋನ್ ಅಪ್, ತುಂಬಾ ಚಿಕ್ಕದಿದ್ದೀಯಲ್ಲ ಆಗ ಅಂತ ಹೇಳಿದ್ರು. ಹೌದು ಸರ್, ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ಅಲ್ವಾ ಅಂದೆ. ಸೊ ಅದಾದ್ಮೇಲೆ ಮಧ್ಯಾಹ್ನದ ಸೆಷನ್ ಅಲ್ಲಿ ಆಯ್ತು. ಅಂದ್ರೆ ಅದು ಕಾಂಪಿಟೇಷನ್ ಅದು, ಬಟ್ ETV ನ್ಯೂಸ್ ಅಲ್ಲಿ ಬರ್ತಿತ್ತಾಗ. ಸೊ ಮಕ್ಕಳೆಲ್ಲ ಹಾಡಿದ್ಮೇಲೆ ನಮ್ಗೆ ಲಾಸ್ಟ್ ಒಂದು ಸಾಂಗ್ ಇತ್ತು. ರಿಹರ್ಸಲ್ ಎಲ್ಲ ಎಂತ ಇಲ್ಲ, ಆಬ್ವಿಯಸ್ಲಿ ಅವರಿಗಷ್ಟು ಟೈಮ್ ಇಲ್ಲಲ್ಲ. ಸೊ
ರಿಹರ್ಸಲ್ ಅಂತ ಇರಲಿಲ್ಲ, ಫಸ್ಟ್ ಏಕಲ್ಲೇ ತಗೊಂಡ್ವಿ. ಸೊ ನಂಗೆ ಫುಲ್ ಲೈಕ್ ಸ್ವಲ್ಪ ಭಯ ಆಗ್ತಿತ್ತು, ಅಂದ್ರೆ ಅವ್ರ ಜೊತೆ ಹಾಡುವಾಗ ಹೇಗೆ ಆಗ್ತದೋ, ಸ್ವಲ್ಪ ಶ್ರುತಿ ಎಲ್ಲ ತಪ್ಪಿದ್ರೆ ಎಂತ ಆಗ್ತದೆ ಅಂತ. ಬಟ್ ಅವ್ರು ತುಂಬ ಸಪೋರ್ಟಿವ್ ಆಗಿ ಇಟ್ಸ್ ಓಕೆ, ಹೆದರ್ಬೇಡ ಹಾಗೆಲ್ಲ ಅಂತ ಹೇಳಿ ಮತ್ತೆ ಹಾಡಿದೆವು ನಾವು. ಅದು ಸಾಂಗ್ ನೀಲಮೇಘ ಗಾಳಿ ಬೀಸಿ ಅಂತ. ಸೊ ಅದೆಲ್ಲ ಅದಾಯಿತು. ಮತ್ತು ತುಂಬ ಖುಷಿ ಆಯಿತು. ಅದು ಯಾವತ್ತೂ ಇದೊಂದು ಲೈಫ್ ಟೈಮ್ ಮೆಮೊರಿ SP ಸರ್ ಜೊತೆ ಹಾಡಿರುವಂಥದ್ದು. ಹೊಸ ಬೆಳಗಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ಮನೆ ಓ ಮಾತಿಥಿ. ಹೊಸ ಬೆಳಗಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ ಬೇಸರವೆನನು ಸರಿಸುವ ಹೊಸ ಬಾಳ ಉಸಿರಾಗಿ ಬಾ ಬಾ ಬಾ. ತೆರೆದಿದೆ ಮನೆ ಓ ಮಾತಿಥಿ. ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಕಡಲಾಗಿ ಬಾ ಮಾನಾಗಿ ಬಾ ಗಿರಿಯಾಗಿ ಬಾ ಕಾನಾಗಿ ಬಾ. ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತೆರೆದಿದೆ ಮನ ಬಾ ಹೊಸ
ಸೊ ಯಾ ಅದಾಗಿ ಅದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಜೊತೆ ನೀವು ಹಾಡ್ಬೇಕಾದ್ರೆ ನಿಮ್ಮನ್ನ ಊರಿನಲ್ಲಿ ಯಾವ ರೀತಿ ಒಂದು ಟ್ರೀಟ್ ಮಾಡ್ತಾ ಇದ್ರು, ಅಂದ್ರೆ ಅಂತ ಒಂದು ದೊಡ್ಡ ಗಾಯಕರ ಜೊತೆ ನೀವು ಹಾಡಿದ್ದೀರಾ, ಹಾ. ಸೊ ಆಗ ನಿಮ್ಮ ಊರಿನವರು, ನಿಮ್ಮ ಫ್ಯಾಮಿಲಿಯವರು ಇರ್ಬೋದು, ಮೆಂಬರ್ಸ್ ನಿಮ್ಮನ್ನ ಹೇಗೆ ಒಂದು ಟ್ರೀಟ್ ಮಾಡಿದ್ರೆ, ಹೇಗೆ ಇದು ಮಾಡಿದ್ರೆ? ಎಲ್ರು ಖುಷಿ ಪಟ್ರು, ಬಟ್ ಆಗ ಅದು ಮೇನ್ ಚಾನೆಲ್ ಅಲ್ಲಿ ಇರ್ಲಿಲ್ಲ ಅಲ್ಲ, ಇಟ್ ವಾಸ್ ಇನ್ ನ್ಯೂಸ್ ಚಾನೆಲ್ ಅಲ್ಲಿ ಇದ್ದಿದ್ದು. ಸೊ ಅದು ಅಷ್ಟು ಎಕ್ಸ್ಪೋಸ್ ಆಗಲಿಲ್ಲ. ಬಟ್ ನನಗೆ ಮತ್ತು ನನ್ನ ಫ್ಯಾಮಿಲಿಗೆ ಎಲ್ಲ, ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಅವ್ರ ಇಲ್ಲಿ ಕೆಲವು ಮಂಗಳೂರಿದು ಕೆಲವು ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ಅದೆಲ್ಲ ಏನೋ ಎಲ್ಲ ಕಡೆ ಫೋಟೋಸ್ ಎಲ್ಲ ಬರ್ತಿತ್ತು. ಎಲ್ರಿಗೂ ಖುಷಿ ಆಯಿತು, ಅಂದರೆ ಅವರ ಜೊತೆ ಹಾಡಲಿಕ್ಕೆ ಸಿಗುವಂಥದ್ದು. ಮತ್ತು ಇಲ್ಲಿ ನಮ್ಮ ಸಿಂಗರ್ಸ್, ನಮ್ಮ ಇಲ್ಲಿ ಕರಾವಳಿದು ಸಿಂಗರ್ಸ್ಗೆಲ್ಲ ತುಂಬಾ ಖುಷಿ ಆಯ್ತು. ಅಂದ್ರೆ ಕೆಲವರು ಅವರನ್ನ ದೇವ್ರ ತರ, ಅದು ಗಾಯನ ದೇವರಂತವೇ. ಹೌದು, ಅವರ ಸಾಂಗ್ಸ್ ಕೇಳಿಕೊಂಡು ದೊಡ್ಡದಾಗಿದ್ದವರು, ಅವರ ಸಾಂಗ್ಸ್ ಇಂದ ಸಿಂಗರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಅವರಿಗೆಲ್ಲ ಅಂದ್ರೆ ನಾವ್ ನಿಮ್ಮ ಜೊತೆ ಹಾಡೋದು ನಮ್ಗೆ ಖುಷಿ ಮಾರೈತಿ ಅಂತ. ಸೊ ಅಂದ್ರೆ ಅವ್ರ ಜೊತೆ ನೀನ್ ಹಾಡಿದೆ ಅಲ್ಲ ಅಂತ ತುಂಬಾ ಖುಷಿ ಪಟ್ರು ಎಲ್ರು. ನಮ್ಗೆ ಖುಷಿ ಆಯ್ತು ತುಂಬಾ. Every morning I remember you. Every noon, every night I'll pray for you. My heart says that I love you, and my soul will burn always for you.
ಆಸೆಗೂ ನೂರು ಬಾರಿ ಹರಿಯುವೆ ನಾನು ಅಭ್ಯಾಸವಾಗಿ ಹೋಗಿದೆ ಜೀವಕ್ಕೆ. My heart says that I love you. My soul will burn always for you. ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಟ್ಪಾಡಿ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ಎಸ್ ವೀಕ್ಷಕರೇ, ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ಮಾತುಕತೆಯನ್ನ ಅವರ ಜೊತೆ ಮಾತನಾಡ್ತಾ ಹೋಗೋಣ. ಅದೇ ನೀವೀಗ ಒಂದು ಇವಾಗ ಏನ್ ಮಾಡ್ತಾ ಇದ್ದೀರಾ? ಡಿಗ್ರಿಯಾ? ಏನ್ ಮಾಡ್ತಾ ಇದ್ದೀರಾ? ಡಿಗ್ರಿ ಆಗಿ ನಾನು ಅಂದ್ರೆ ಒಟ್ಟಿಗೆ ಮಾಡಿದ್ದು CA ಮಾಡ್ತಿದ್ದೇನೆ. ಅದು ಮತ್ತೆ ಇದು ಸಿಂಗಿಂಗ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಓದಿನಲ್ಲಿ ಇರ್ಬೋದು, ಇದನ್ನು ಯಾವ ರೀತಿ ಆಕ್ಚುಲಿ ನಂಗೆ ಸ್ವಲ್ಪ ಕಷ್ಟ ಆಯ್ತು, ಬಿಕಾಸ್ CA ಇಸ್ ನಾಟ್ ಸ್ವಲ್ಪ ಅಂದ್ರೆ ಮೋರ್ ದೆನ್ ಇದು ಕಲಿಯುವುದಕ್ಕಿಂತ ಲಕ್ ಮ್ಯಾಟರ್ ಆಗ್ತದೆ ಅಲ್ಲಿ. ಲೈಕ್ ಸ್ವಲ್ಪ ಮಾರ್ಕ್ಸಿಗೆ ಫೇಲ್ ಆಗ್ತದೆ ಆರ್ ಆ ಥರದ್ದೆಲ್ಲ ಆಗುತ್ತೆ. ಸೊ ಸ್ವಲ್ಪ ಕಷ್ಟ ಆಯ್ತು. ಬಟ್ ನಂಗೆ ಸಿಂಗಿಂಗ್ ಬಿಡ್ಲಿಕ್ಕಾಗ್ಲಿಲ್ಲ. ಈಗ ಕೆಲವರು ಎಜುಕೇಶನ್ಗಂತ ಸಿಂಗಿಂಗ್ ಬಿಡ್ತಾರೆ, ಹಾಬಿ ಅಂತ ತಗೊಳ್ತಾರೆ, ಎಜುಕೇಶನ್ ಇಂಪಾರ್ಟೆಂಟ್ ಅಂತ. ಸೊ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರಿ ಜಾಸ್ತಿಯಾಗಿ? ಅಲ್ಲ, ಅದೇ ನಾನು ಇಷ್ಟು ತನಕ ಮ್ಯಾನೇಜ್ ಮಾಡ್ಕೊಂಡೇ ಹೋಗ್ತಿದ್ದೇನೆ. ಬಟ್ ಇನ್ನು ಮುಂದೆ ಐ ಥಿಂಕ್ ನಾನು ಒಂದು ಡಿಸಿಷನ್ ತಗೊಳ್ಬೇಕಾಗ್ತದೆ. ಬಟ್ ಈಗ ಅದನ್ನ ಸಿಂಗಿಂಗ್ ಸಹ ಹೋಗ್ತಿದ್ದೇನೆ ನಾನು. ಎಕ್ಸಾಮ್ ಬರೆದಿದ್ದೇನೆ, ಯಾಕಂದ್ರೆ ಅದು ಸಹ ಇಂಪಾರ್ಟೆಂಟ್. ಯಾಕಂದ್ರೆ ಎಜುಕೇಶನ್ ಸಹ ಇಂಪಾರ್ಟೆಂಟ್ ಫ್ಯೂಚರ್ ಅಲ್ಲಿ. ಸೊ ಇದು ಸಹ ಬೇಕು ನಮ್ಗೆ. ಹೌದು. ಸೊ ಇನ್ನು ಅದ್ರ ಬಗ್ಗೆ ಡಿಸೈಡ್ ಮಾಡ್ಬೇಕಂತ. ಹೌದು, ಅಂದ್ರೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಮ್ಯೂಸಿಕ್ ಅಂತೂ ಬಿಡ್ಲಿಕ್ಕೆ ಮನ್ಸಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಈಗ 15-16 years ಆಯ್ತು ಇಂಡಸ್ಟ್ರಿಯಲ್ಲಿ. ಸೊ ಅದು ಬಿಡ್ಲಿಕ್ಕೆ ಅಂದ್ರೆ ನಾನು ಟ್ರೈ ಮಾಡಿದೆ. ಆಕ್ಚುಲಿ ನಾನು CA ಫೈನಲ್ ಬರಿಬೇಕಾದ್ರೆ ನಾನು ಇನ್ನು ಅಮ್ಮನ ಹತ್ರ ಹೇಳ್ದೆ, ಇನ್ನು ಓದ್ಲಿಕ್ಕೆ ಉಂಟು, ಇನ್ನು ಆಗ್ಲಿಕ್ಕಿಲ್ಲ. ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಂದ್ರೆ ಹೇಗೆ ಹೇಳ್ತಾರೆ ನಿಮ್ಗೆ? ಸಿಂಗಿಂಗ್ ಇರ್ಬೋದು ಅಥವಾ ಎಜುಕೇಶನ್? ಇಲ್ಲ, ಆಕ್ಚುಲಿ CA ಅವರ ಚಾಯ್ಸ್ ಅಲ್ಲ. ಅವ್ರು ನಂಗೆ ಅಂತ ಡಿಗ್ರಿ ಮಾಡ್ಕೊಂಡು ಮ್ಯೂಸಿಕ್ ಮಾಡೋ ಅವ್ರು ತುಂಬಾ ಸಪೋರ್ಟಿವ್. ಅಂದ್ರೆ ನನ್ನ ಅಜ್ಜಿ ಸ್ವಲ್ಪ ಸಿಂಗ್ ಮಾಡ್ತಿದ್ರು. ಫ್ಯಾಮಿಲಿಯಿಂದ ಯಾರಿಗಾದ್ರೂ ಇತ್ತ ಅಂತ ಕೇಳಲಿಕ್ಕೆ ಹೋದೆ? ಇಲ್ಲ, ಲೈಕ್ ಪ್ರೊಫೆಷನಲ್ ಅಂತೆಲ್ಲ ಹೀಗೆ ಮನೇಲಿ ಭಜನೆಗಳು ಹಾಗೆ ಎಲ್ಲ. ನಾನ್ ಚಿಕ್ಕದಿರುವಾಗ ಭಜನ್ಸ್ ಎಲ್ಲ ಹಾಡ್ತಿದ್ರು. ಮತ್ತೆ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಸಿಂಗರ್ ಆಗಿ? ಯಾರು ಎಂತ ಬ್ಯಾಕ್ ಗ್ರೌಂಡ್ ಇಲ್ಲ, ಆರ್ಟ್ ಬ್ಯಾಕ್ ಗ್ರೌಂಡ್ ಇಲ್ಲ. ಕೆಲವರಿಗೆ ಬ್ಯಾಕ್ ಗ್ರೌಂಡ್ ಏನಾದ್ರು ಇದ್ರೆ ಅದರಿಂದ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ತಂದೆ ತಾಯಿಯವರು ಹಾಡ್ತಾರೆ ಅನ್ನುವಂತ. ಕರೆಕ್ಟ್. ಬಟ್ ನಮ್ಮ ಮನೇಲಿ ಬ್ಯಾಕ್ ಗ್ರೌಂಡೇ ಇಲ್ಲ. ಬಟ್ ಅಜ್ಜಿ ಎಲ್ಲ ಸಿಂಗ್ ಮಾಡ್ತಿದ್ರು. ಅಮ್ಮ ಚಿಕ್ಕದಿರುವಾಗ ಆಕಾಶವಾಣಿಯಲ್ಲೆಲ್ಲ ಸ್ಕೂಲಿಂದ ಹಾಡ್ತಿದ್ರು. ಸಪೋರ್ಟ್ ಮಾಡ್ತಾರೆ. ಹೌದು. ಯಾಕಂದ್ರೆ ಎಲ್ಲರೂ ಸಹ ಮ್ಯೂಸಿಕ್ ಅಂದ್ರೆ ಈಗ ಸ್ವಲ್ಪ ಯಾರಾದ್ರೂ ನಾನೇ ತಪ್ಪಿದ್ರೆ ಹಾಡು ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಶ್ರುತಿ ನಾಲೆಜ್ ಉಂಟು ಎಲ್ಲರಿಗೂ, ಮ್ಯೂಸಿಕ್ ಕಲಿಯದಿದ್ರು. ಹಾಗಾಗಿ ಮತ್ತೆ ನಾನು ಅಮ್ಮ ನನ್ನ ಟೈಮಲ್ಲಿ ಪ್ರೆಗ್ನೆಂಟ್ ಇರುವಾಗ ಅಪ್ಪ ತುಂಬಾ ಕ್ಯಾಸೆಟ್ಸ್ ಎಲ್ಲ ತಂದು ಲತಾ ಮಂಗೇಶ್ಕರ್ ಆಗಿರ್ಬೋದು, ಭೀಮ್ಸೇನ್ ಜೋಶಿ ಭಜನ್ಸ್ ಇರ್ಬೋದು. ಹೌದು. ಕೆಲವು ಸತಿ ನಂಗೆ ಆಗುತ್ತೆ. ಹೇಗಂದ್ರೆ ಕೆಲವು ಸಾಂಗ್ಸ್ ನಾ ಕೇಳಿರುದಿಲ್ಲ, ಬಟ್ ಅಮ್ಮ ಕೇಳಿದನಲ್ಲ ಅಂತ ಒಂದ್ ಫೀಲ್ ಇರುತ್ತೆ. ಅಂದ್ರೆ ಅದು 60s ಸಾಂಗ್ಸ್ ನಾ ಕೇಳಿರ್ಲಿಕ್ಕೆ ಚಾನ್ಸ್ ಇಲ್ಲ. ಹೊಟ್ಟೆಲಿ ಇರುವಾಗ ಕೇಳಿದ್ದು ಅದು ನಿಮ್ಗೆ ಹಾಗೆ ಅನಿಸ್ಬೋದು. ಯಾಕೆಂದ್ರೆ ನಿಜವಾಗ್ಲೂ ಅದೊಂದು ಕೆಲವು ಜನರ ವಿಷಯದಲ್ಲಿ ನಾನು ಕೂಡ ನೋಡಿದ್ದೇನೆ ಅದರ ಬಗ್ಗೆ. ಸೊ ನನ್ಗೆ ಆಗ ಸೊ ಅವರೆಲ್ಲ ಅದು ತುಂಬಾ ಮೊನ್ನೆ ಕೂಡ ಒಂದು ಗೋಣಿ ಚೀಲದಷ್ಟು ಕ್ಯಾಸೆಟ್ಸ್ ಆಗದ್ದು. ಅಂದ್ರೆ ಅವರಿಗೆ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ನನ್ನ ತಂದೆಗೆ. ಸೊ ಅವರು ಅಮ್ಮ ಕೂಡ ಭಜನ್ಸ್ ಎಲ್ಲ ಒಳ್ಳೆ ಕೇಳ್ತಾರೆ. ಸೊ ಹಾಗೆ ಅವರಿಗೆ ತುಂಬಾ ಸಪೋರ್ಟ್ ಇದೆ. ಅಂದ್ರೆ ಆಕ್ಚುಲಿ ಸಿಂಗಿಂಗ್ ನನ್ನ ಪ್ಲಾನ್ ಅಂತೇನಿಲ್ಲ. ನಾನು ಆಕ್ಚುಲಿ ಡ್ಯಾನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು. ಭರತನಾಟ್ಯಂಗೆ ಹಾಕಿ ಅಂದ್ರೆ ಅವರು ಅಂದ್ರೆ ಪ್ರೈಸ್ ಎಲ್ಲ ಸಿಕ್ಕಿತ್ತಲ್ಲ. ಸೊ ಈಗ ನಿಮ್ಗೆ ಏನ್ ಅನಿಸ್ತದೆ ಅಪ್ಪ ಅಮ್ಮ ಮಾಡಿದ ಒಂದು ಸೆಲೆಕ್ಷನ್? ಅದೇ ನನ್ಗೆ ಆಕ್ಚುಲಿ ಆಗ ನಾನು ಹೇಳ್ತೇನೆ ಎಂತ ನಂಗೆ ಕಷ್ಟ ಆಗ್ತಿತ್ತು ಸ್ಕೂಲಿಗೆ ಸಹ. ಕಷ್ಟ ಅಂದ್ರೆ ಹಾಗೆ ಅಲ್ಲ, ಆಗ ಎಂತ ಹೇಳ್ತಾರೆ ಮಕ್ಕಳಲ್ಲ, ಅಷ್ಟೇ ಅಂತ ಗೊತ್ತಾಗುದಿಲ್ಲ ಎಂತ ಮಾಡ್ತಿದ್ದೇನೆ ಅಂತ. ಸೊ ನಂಗೆ ಆಗ ಎಂತ ಅಂದ್ರೆ ಆಟಕ್ಕೆ ಹೋಗ್ಲಿಕ್ಕಿಲ್ಲ,
ಅಂದ್ರೆ ಆಗದಿಂದಲೇ ಪ್ರೋಗ್ರಾಮ್ ಅದು ಇದು ಅಂತ ಅಲ್ಲ. ಸೊ ನಾನು ಹೇಳ್ತಿದ್ದೆ ಆಡುವ ಏಜ್ ಅಲ್ಲಿ ಆಡುವಾಗೇನೋ ಹೌದು ಮಕ್ಕಳಾಟಿಗೆ ಸಿಗ್ಲಿಲ್ಲ ಅಂತ. ಬಟ್ ಈಗ ಆಗ್ತದೆ. ಈಗ ತುಂಬಾ ಜನ ಹೇಳ್ತಾರೆ ಅಂದ್ರೆ ನಾನು ಆಗದಿಂದಲೇ ಕಲಿಬೇಕಿತ್ತು ಮಾರೆ. ಆಗ ನಂಗೆ ಆಗ್ತದೆ ಓಕೆ ನನ್ನ ಪೇರೆಂಟ್ಸ್ ಮಾಡಿದ್ದು ಒಳ್ಳೇದೇ ಆಯ್ತು. ಅಂದ್ರೆ ಆಗದಿಂದ ಮಾಡಿದ್ರಿಂದ ಈಗ ನಂಗೆ ತುಂಬಾ ನಾಲೆಜ್ ಅದರಲ್ಲಿ ಬಂತು, ಆರ್ ಇಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಅಂತ. ಸೊ ನನ್ಗೆ ಈಗ ನನ್ನ ಚಾಯ್ಸ್ ಎಂತಾದ್ರೂ ಮಾಡ್ಲಿಕ್ಕೆ ನಂಗೆ ಭಯ ಆಗ್ತದೆ. ಯಾಕಂದ್ರೆ ಪೇರೆಂಟ್ಸ್ ಚಾಯ್ಸ್ ವಾಸ್ ದ ಬೆಸ್ಟ್ ಫಾರ್ ಮೀ ಟಿಲ್ ನೌ. ಅದಕ್ಕೆ ನಾನು ಹೌದು ಅಂದ್ರೆ ನಾನು NEC ಸಿಂಗರ್ ಆಗಿದ್ದಲ್ಲ ಅಲ್ಲ, ಅಂದ್ರೆ ಇಟ್ ಜಸ್ಟ್ ಹ್ಯಾಪೆಂಡ್ ಅಂತ ಹೇಳ್ತಾರಲ್ಲ. ನಾನೆಂತ ಪ್ಲಾನ್ ಮಾಡಿರ್ಲಿಲ್ಲ ಲೈಕ್ ಲೈಫ್ ಅಲ್ಲಿ ನಂಗೆ ಸಿಂಗರ್ ಆಗ್ಬೇಕು ಆರ್ ನಾನು ಸಿಂಗಿಂಗ್ ಅಲ್ಲಿ ಮೇಲೆ ಬರ್ಬೇಕು ಎಂತ ಪ್ಲಾನ್ ಇರ್ಲಿಲ್ಲ ನಂದು. ಅದಾಗೆ ಎಲ್ಲ ಬಂದು ಇದಾಯ್ತು. ಸೊ ನಾನು ಅಮ್ಮನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆ ವಿಷಯದಲ್ಲಿ. ತುಂಬಾ ಋಣ ಇದೆ ನಂಗೆ ಅವ್ರದ್ದು. ಯಾಕಂದ್ರೆ ಅವರು ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್, ಅಂದ್ರೆ ಆಗ ನಾಟ್ ವೆರಿ ಫೈನಾನ್ಷಿಯಲಿ ಇದು ಸ್ಟೇಬಲ್ ಎಂತ ಇರಲಿಲ್ಲ. ಬಟ್ ಸ್ಟಿಲ್ ಬ್ಯಾಂಗ್ಳೂರಿಗೆಲ್ಲ ಬಸ್ಸಿಗೆ ಖರ್ಚದು ಇದು ಅಂತ ಆಲ್ಮೋಸ್ಟ್ 7 months ತಂದೆ ಮತ್ತೆ ನನ್ನ ಅಜ್ಜ ಸಹ ಇದ್ರು. ಮತ್ತೆ ನನ್ನ ಅಜ್ಜಿಗೆ ಸ್ವಲ್ಪ ಆಗ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಮೆಂಟಲ್ ಇದಾಗಿ ಬೆಡ್ ರಿಡನ್ ಆಗಿದ್ರು ಅವರು. ಸೊ ಅವರನ್ನು ಸಹ ನೋಡ್ಕೊಂಡು ಅಮ್ಮ ಲೈಕ್ ಬೆಡ್ ರಿಡನ್ ಅಲ್ಲ ಅವರನ್ನ ನಾವು ನರ್ಸ್ ಅಂತ ಅಪಾಯಿಂಟ್ ಮಾಡಿರ್ಲಿಲ್ಲ. ಸೊ ಅಮ್ಮ ಅವರನ್ನು ನೋಡ್ಕೊಂಡು ನನ್ನನ್ನು ಸಹ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಆಗ. ಸೊ ಅಪ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು, ಅಮ್ಮ ಹೀಗೆ ಸಪೋರ್ಟ್ ಮಾಡಿದ್ರು. ಹೇಳ್ತಾರಲ್ಲ ಅಪ್ಪ ಅಮ್ಮನ ಸಪೋರ್ಟ್ ಇಂದಾಗಿ ಮಕ್ಕಳು ಯಾವತ್ತು ಮೇಲೆ ಬರೋದು. ಹೌದು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಮೇನ್ ಅದೇ ಬೇಕಲ್ವಾ. ಹೌದು. ಸೊ ತುಂಬಾ ಕಷ್ಟಪಟ್ಟು ಅವರು ಹೀಗೆ ಕಳಿಸಿದ್ರು. ಸೊ ಅದಾದ್ಮೇಲೆ ರೀಸೆಂಟ್ಲಿ 2018 ಅಲ್ಲಿ ಸೋನು ನಿಗಮ್ ಅವರದ್ದು ಒಂದು ನಂಗೆ ಯಾರ ಲಿಂಕ್ ಕಳಿಸಿದ್ದು ನನಗೆ ವಾಟ್ಸಪ್ ಅಲ್ಲಿ. ಹೀಗೆ ಒಂದು ಶೋ ಇದೆ ಬಿಗ್ FM ಇದು, ನೀವು ಜಸ್ಟ್ ಒಂದು ಲಿಂಕ್ ಕಳಿಸಿ ನೋಡಿ ಅಂತ. ಸೊ ನಾನು ಹೀಗೆ ನಂದು ಸಾಂಗ್ ಇದೊಂದು ಲಿಂಕ್ ಕಳಿಸಿದ್ದು. ಅದಾದ್ಮೇಲೆ ಯಾರೋ ಹೇಳಿದ್ರು FM ಅಲ್ಲಿ ನಿಂದು ಹೆಸರು ಹೇಳ್ತಿದ್ದಾರೆ ಅಂತ. ಸೊ ನಾನು ಎಂತ ವಿಷಯ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ನಾನು ಕಾಲ್ ಮಾಡಿ ಕೇಳಿದೆ FM ಗೆ. ಸೊ ಅವ್ರು ಹೇಳಿ ನೀವು ಮಂಗಳೂರಿಂದ ಸಿಲೆಕ್ಟ್ ಆಗಿದ್ದೀರಿ, ನಿಮ್ಮ ವಾಯ್ಸ್ ಅನ್ನ ಮುಂಬೈಗೆ ಕಳ್ಸಿದ್ವಿ ಅಂತ, ಮಂಗಳೂರಿಂದ ಡೈರೆಕ್ಟ್ ಸಿಲೆಕ್ಟ್ ಆಗಿದ್ದೀರಿ ಅಂತ. ಅಂದ್ರೆ RJ ಎರಲ್ ಅಂತ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ FM ಬಿಗ್ FM ಅದು. ಸೊ ಅವರು ನನ್ಗೆ ಏನ್ ಮಾಡಿದಂದ್ರೆ ಹೀಗೆ ಒಂದು ಇಂಟರ್ವ್ಯೂ ಅಲ್ಲಿ ಸಹ ನಡೆದಿತ್ತು. ಸೊ ಆಗ ನಾನು ಹಾಡಿದ ಹಾಡನ್ನು ಅವರು ಕೇಳಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ಮ್ಯಾಂಗ್ಳೂರಿಂದ. ಅದಾದ್ಮೇಲೆ ಅವ್ರು ಹೇಳಿದ್ರು ಕುಡ್ಲಡ್ದು ಸೆಲೆಕ್ಟ್ ಮಂತ ಅಲ್ಪದಾದ ಅಪ್ಪನ್ ಗೊತ್ತಿಜಿ ಮುಂಬೈಡ್ ಸೋನು ನಿಗಮ್ ಸೆಲೆಕ್ಟ್ ಮನ್ಪುಡತೆ ಅಂಚ ಗೊತ್ತಿಜಿ ತೂಕದಾದ ಅಪ್ಪುಂಡು. ನಾನಾಗ ಆರ್ಟಿಕಲ್ಶಿಪ್ ಮಾಡ್ತಿದ್ದೆ CAದು, ನಮ್ಗೆ 3 years ಆರ್ಟಿಕಲ್ಶಿಪ್ ಇರ್ತದೆ. ಸೊ ನನ್ಗೆ ಆಫೀಸ್ ಮಿಸ್ ಮಾಡ್ಲಿಕ್ಕೆ ಇಲ್ಲ. ಸೊ ನಾನು ಆಗುದಿಲ್ಲ ಅಂತ ಓಕೆ ಸುಮ್ಮನೆ ಕಳ್ಸಿದಲ್ಲ ಅಂತ ಇದ್ದೆ. ಅಲ್ಲಿ ಸೋನು ನಿಗಮ್ ಮತ್ತೆ ಕಾಲ್ ಬಂತು ಒಂದು ಮುಂಬೈಯಿಂದ, ಆಪ್ ಸೆಲೆಕ್ಟ್ ನೈ ಹೂವೆ ಹೂ ಅಂತ. ಅದಕ್ಕೆ ನಾನು ಹೇಳಿದೆ ಇಟ್ಸ್ ಓಕೆ ಮ್ಯಾಮ್ ಅಂತ ಹೇಳಿದೆ. ಅದಕ್ಕೆ ಆಪ್ಕೋ ಬುರಾನೇ ಲಗ್ ರहा है क्या ಅಂತ ಹೇಳಿದೆ. ಹಾ ನೈ ಇಟ್ಸ್ ಓಕೆ ಐ ನ್ಯೂ ಇಟ್ ಎನಿವೇಸ್ ಅಂತ ಅಂದೆ. ಅದಕ್ಕೆ ಆಪ್ ಸಿಲೆಕ್ಟ್ ಹೋ ಚುಕೆ ಹೋ, ಆಪ್ ಮುಂಬೈ ಆ ರहे हो ಅಂತ ಹೇಳಿದ್ರೆ. ನೀವು ಹೇಗೆ ಮಾತನಾಡ್ತೀರಿ ನೋಡುವ ಅಂತ ನಿಮ್ಮ. ಹೌದು, ಆಪ್ ಆ ರहे हो ಅಂತ. ಅದಕ್ಕೆ ನಾನು ಓ ಶಿಟ್ ಹೌದಾ ನಾ ಈಗ ಎಂತ ಮಾಡುದು ಈಗ ಅದು ಅಲ್ಲ ಇದು ಅಲ್ಲ ನಿಮ್ಗೆ. ಹೌದು, ನಾನ್ ಸುಮ್ನೆ ಹಾಕಿದ್ದೆ ಎಂತ ಮಾಡುದಪ್ಪ ಅಂತ ಅಮ್ಮನಿಗೆ ಹೇಳ್ದೆ. ಅಮ್ಮ ಹೋಗುದು ಬೇಡ, ಆಫೀಸ್ ಎಲ್ಲ ರಜೆ ಆಗ್ಬೇಕು, ಯಾರು ಕೇಳುದು ಪುನಃ ತೊಂದರೆ ಆಗ್ತದಲ್ಲ ಅಂತ ಹೇಳಿ 1 ವಾರ ಮುಂಬೈಗೆ ಇರ್ಬೇಕಂತ. ಅದಕ್ಕೆ ಅಮ್ಮ ಹೇಳಿ ನಿಂಗೆ ಹುಚ್ಚ ಅಲ್ಲಿ ಅಂತ ಹೇಳಿದ್ರೆ 3 ಲಕ್ಷ ಸಮಥಿಂಗ್ ರೆಕಾರ್ಡಿಂಗ್ಸ್ ಬಂದಿತ್ತಂತೆ. ಸೊ ಅಂದ್ರೆ ಮುಂಬೈ ಫುಲ್ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ಲೆವೆಲ್ ಅಲ್ಲ. ಸೊ ಎಲ್ಲ ಕಡೆಯಿಂದ ಬಂದಿತ್ತು, ಅದರಲ್ಲಿ ಟಾಪ್ 10 ಸೆಲೆಕ್ಟ್ ಮಾಡಿದ್ರು. ಸೊ ಮತ್ತೆ ಸೋನು ನಿಗಮ್ ಮಾತಾಡಿದ್ದು ಆಡಿಯೋ ಸಹ ಇತ್ತು, ಆಪ್ಕಾ ಗಾನ ಬಹುತ್ ಅಚ್ಚಾ ತಾ ಅಂತ ಅವ್ರದ್ದು ಆಡಿಯೋ ಎಲ್ಲ ಬರ್ತಿತ್ತು. ನಮ್ಗೆ ಕಳ್ಸಿದ್ರು ನಾವು ಸಿಲೆಕ್ಟ್ ಆದದ್ದು ಅಂತ. ಸೊ ಅಮ್ಮ ಹೇಳಿದ್ರು 3 ಲಕ್ಷ ಆಡಿಯೋಸ್ ಅಲ್ಲಿ ನಿಂದು ಟಾಪ್ 10 ಸೆಲೆಕ್ಟ್ ಆಗಿದೆ, ಯಾಕೆ ಬಿಡ್ತಿ ಚಾನ್ಸ್, ನೀನಿಲ್ಲದ್ರೆ ಬೇರೆಯವ್ರಿಗೆ ಹೇಳ್ತಾರೆ, ಯಾಕೆ ಬಿಡ್ತಿ, ಹೋಗು ಅಂತ ಹೇಳಿದ್ರು. ಆಫೀಸಲ್ಲಿ ಎಂತಾದ್ರೂ ಮಾತಾಡಿ ನೋಡುವ ಅಂತ. ಸೊ ನನ್ನ ಸರ್ ನರೇಂದ್ರ ಪೈ ಅಂತ CA ಅವರು ಸಹ ತುಂಬಾ ಸಪೋರ್ಟ್ ಮಾಡಿದ್ರು. ಅವರು ಆಯ್ತು ಸರಿ ಹೋಗಿ
ಒಂದು ವಾರ ಅಲ್ಲ, ವಿಲ್ ಮ್ಯಾನೇಜ್. ಅಂದ್ರೆ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ಅಲ್ವಾ ಅಂತ. ಅದೇ ಮೇನ್ ಅಲ್ವಾ, ಪ್ರತಿ ಕಡೆ ಒಂದು ನಮ್ಗೆ ಸಪೋರ್ಟ್ ಸಿಕ್ಕಿದ್ರೆ ಒಂದು ಖುಷಿ ಅಲ್ವಾ. ಹೌದು. ಸೊ ತುಂಬಾ ಒಳ್ಳೆ ಆಪರ್ಚುನಿಟಿ ಅಲ್ಲ, ಹೋಗಿ ಅಂತ ಹೇಳಿದ್ರು. ಸೊ ನಾವು ಮತ್ತೆ ಮುಂಬೈ ಹೋಗಿ ಅದು ಆಡಿಯೋ ಶೋ, ಅದು ಸಹ ಲೈಕ್ ಟಿವಿಯಲ್ಲಿ ಬರಲಿಲ್ಲ, FM ಅಲ್ಲಿ ಬರ್ತಿದ್ದು. ಬಟ್ ಹೀಗೆ ಇಂಥದ್ದೇ ಒಂದು ಸ್ಟುಡಿಯೋದಲ್ಲಿ ಅಲ್ಲಿ ಸೋನು ನಿಗಮ್, ಇಲ್ಲಿ ನಾವು ಇಬ್ರೇ, ಮತ್ತೆ ಮ್ಯೂಸಿಷಿಯನ್ಸ್. ನಾನು ಕನ್ನಡ ಹಾಡೇ ಹಾಡಿದ್ದು, ತೆರೆದಿದೆ ಮನೆ ಒಬ್ಬ ಅತಿಥಿ, ಅದು ಹಾಡಿದ್ರು. ಸೊ ಅವರ ಕಮೆಂಟ್ಸ್ ಇತ್ತು, ಲೈಕ್ ಫಸ್ಟ್ ಬಾಲ್ ಅಲ್ಲೇ ಸಿಕ್ಸರ್ ಹೊಡೆದ್ರಿ, ಫಸ್ಟ್ ಆಲಾಪೆ ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಕಮೆಂಟ್ ಎಲ್ಲ ಕೊಟ್ಟು ಸೆಲೆಕ್ಟ್ ಮಾಡಿದ್ರು. ಸೊ ನಾನು ಆಲ್ಮೋಸ್ಟ್ ಟಾಪ್ 5 ತನಕ ಬಂದಿದ್ದೆ. ಮತ್ತೆ ನಮ್ಮ ಹಿಂದಿ ಸ್ವಲ್ಪ ಆಕ್ಸೆಂಟ್ ಇದಾಗುತ್ತಲ್ಲ, ಸೊ ಆಗ ಹೇಳಿ ಸ್ವಲ್ಪ ಆಕ್ಸೆಂಟ್ ಪ್ರಾಬ್ಲಮ್ ಇದೆ, ಸೌತ್ ಇಂಡಿಯನ್ ಆಕ್ಸೆಂಟ್ ಬರುತ್ತೆ. ಬಟ್ ಇಟ್ಸ್ ಓಕೆ, ಸಿಂಗಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಸೊ ನಂಗೆ ಆಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಹಾಡ್ತಿದ್ದೆ, ಬಟ್ ಈಗ ನಾನು ನನ್ನ ಸ್ಟಡೀಸ್ ಕಾರಣದಿಂದಾಗಿ ಎಲ್ಲೂ ಹೋಗ್ತಿರ್ಲಿಲ್ಲ ಅಷ್ಟು ಜಾಸ್ತಿ. ಸೊ ಆಗ ನಂಗೆ ಸ್ವಲ್ಪ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬಂತು. ಓಕೆ, ಸೋನು ನಿಗಮ್ ಸೆಲೆಕ್ಟ್ ಮಾಡಿರ್ಬೇಕ ಅಂದ್ರೆ ಯು ಹ್ಯಾವ್ ಏನೋ ಇದೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಅಂತ. ಸೊ ಅಂದ್ರೆ ನಾನೇ ನನ್ಗೆ ಹೇಳ್ಕೊಳ್ಳೋದು. ಸೊ ಹಾಗೆ ಅದು ಸಹ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೋನು ನಿಗಮ್ ಅವರ ಎದುರು ಹಾಡಿ ಅವರ ಒಂದು ಕಮೆಂಟ್ಸ್ ಪಡ್ಕೊಂಡೆ. ಸೊ ಅದಾದ್ಮೇಲೆ 15 days ಇದ್ವು ನಾವಲ್ಲಿ ಮುಂಬೈಯಲ್ಲಿ. ಅಮ್ಮ ಸಹ ಇದ್ರು ನನ್ನ ಜೊತೆ. ಸೊ ಅದಾಗಿ ಬಂದು ಸಹ ಇಲ್ಲಿ ಒಳ್ಳೆ ರೆಸ್ಪಾನ್ಸ್. ಅದೇ ಪೂರ ವಾಟ್ಸಪ್ ಗ್ರೂಪಲ್ಲೆಲ್ಲ ಲೈಕ್ ಸೋನು ನಿಗಮ್ ಜೊತೆ ಅಂದರೆ ಫೋಟೋಸ್ ಇತ್ತಲ್ಲ. ಸೊ ನಮ್ಮ ಹುಡುಗಿ, ನಮ್ಮ ಊರಿನ ಹುಡುಗಿ ಅಂದ್ರೆ ಹೆಮ್ಮೆ ಅಲ್ವಾ ಊರಿನವರಿಗೆ. ಸೊ ಅದು ಸಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಂಪಿಟೇಷನ್ ಥರ ಆಯಿತು. ಸೊ ಕುಹು ಕುಹು ಬೋಲೆ ಕೋಯಲೆಯ, ಕುಹು ಕುಹು ಬೋಲೆ ಕೋಯಲೆಯ, ಕುಂಜ ಕುಂಜ ಮೇ ಭವರೆ ಡೋಲೆ, ಗುನ್ಗುನ್ ಬೋಲೆ ಆ, ಕುಹು ಕುಹು ಬೋಲೆ ಕೋಯಲೆಯ. ಸಜ ಸಿಂಗಾರ ಋತು ಆಯ್ ಬಸಂತಿ, ಸಜ ಸಿಂಗಾರ ಋತು ಆಯ್ ಬಸಂತಿ, ಜೈಸೆ ನಾರ ಕೋಯಿ ಹೋ ರಸವರ್ತಿ. ಸನಿ ದ ಮದನಿ ಸ ಗಮ ಗಮ ಧನಿ ಸ ನಿ ಸನಿ ಧನಿ ಸರಿ ಸನಿ ಸರಿ ಸನಿ ಧನಿ ನಿ ಧನಿ ನಿ ಧನಿ ಮದದ ಮದದ ಮದ ಗರಿ ಗಮ ಧನಿ ಸಜ ಸಿಂಗಾರ ಋತು ಆಯ್ ಬಸಂತಿ, ಜೈಸೆ ನಾರ ಕೋಯಿ ಹೋ ರಸವರ್ತಿ. डाले डाले कलियों को तितलियां चूमे, बोल बोल पंखड़ियों को ले, अमृत डोले आ, कुहू कुहू बोले कोयलिया.
चंद्रिका देख जाए, पिया चंद्रिका देख जाए, चंदा से मिलके मन ही मन में मुस्काए, चाहे चंद्रिका देख जाए, शरद सुहावन मधुमंदावन, शरद सुहावन मधुमंदावन, बिरहि जनों का सुख सरसावन, बिरहि जनों का सुख सरसावन, छाए छाए पूनम की घटा, घूंघट हटा, कुहू कुहू बोले कोयलिया। सरस रात मन वाहे पियतमा, कमल कमल निमिले, सरस रात मन वाहे पियतमा, कमल कमल निमिले, सरस रात मन किरण हार ढमके, मन में चांद चमके, मन सानंद आनंद डोले, मन सानंद आनंद डोले, निरे ग मदनि सा धनि सा सनि सा ग रे ग सनि रे सा धनि मदनि सा नि रे 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 ग रे ग म ग म ग म ग म ग म धनि सा ग म धनि सा धनि सा. ಈಗ ಅಂದರೆ ಒಂದು ನಿಮ್ಮ ಅನುಭವ, ನೀವೊಂದು ಸ್ಟಾರ್ ಸಿಂಗರ್ಸ್ ಜೊತೆ ಎಲ್ಲ ಹಾಡಿದ್ದೀರಾ ತುಂಬ. ಸೊ ಇನ್ನು ಅಪ್ಕಮಿಂಗ್ ಬರುವಂತಹ ಒಂದು ಸಿಂಗರ್ಸಿಗೆ ನೀವೇನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಅಥವಾ ಯಾರಿಗಾದ್ರೂ ಈ ಕಾರ್ಯಕ್ರಮದ ಮೂಲಕ ನೀವೊಂದು ಧನ್ಯವಾದ ಹೇಳಲಿಕ್ಕಿದ್ರೆ ತಿಳಿಸ್ಬೋದು. ಈಗಿನವರಿಗೆ ಅಂದರೆ ಹೇಳೋದೇನೆಂದರೆ ಪ್ರಾಕ್ಟೀಸ್ ಮಾಡಿ. ಮತ್ತೆ ಈಗ ತುಂಬಾ ಸಿಂಗರ್ಸ್ ಇದ್ದಾರೆ ಆಕ್ಚುಲಿ ಅಪ್ಕಮಿಂಗ್. ನಮಗೆ ಅವಕಾಶ ಅಂತ ಅಂದ್ರೆ ಕೆಲವರಿಗೆ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ಪ್ರಕಾರ ಅವಕಾಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಆಗ ಆಕ್ಚುಲಿ ಅವಕಾಶಗಳು ಕಮ್ಮಿ ಇತ್ತು. ಲೈಕ್ ರಿಯಾಲಿಟಿ ಶೋಸ್ ಎಲ್ಲ ಲೋಕಲ್ ಚಾನೆಲ್ಸ್ ಅಲ್ಲಿ ಇರಲಿಲ್ಲ. ಸೊ ಈಗ ಇವನ್ ಇನ್ ಲೋಕಲ್ ಚಾನೆಲ್ಸ್ ಅಲ್ಲಿ ಕಾಂಪಿಟೇಷನ್ಸ್ ಆಗಿರ್ಬೋದು, ಸಿಂಗಿಂಗ್ ಶೋಸ್ ಆಗಿರ್ಬೋದು, ಎಲ್ಲ ಕಡೆ ನಡೀತಾ ಇದೆ. ಸೊ ಆಪರ್ಚುನಿಟಿ ಸಿಕ್ಕಾಗ ಹೋಗಿ ಮತ್ತೆ ಒಂದು ಒಳ್ಳೆ ಕ್ಲಾಸಿಕಲ್ ಗುರುಗಳನ್ನ ಸೆಲೆಕ್ಟ್ ಮಾಡಿ. ಕ್ಲಾಸಿಕಲ್ ಕಲಿಯೋದು ಇಸ್ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲ ಕಡೆ ಹೇಳ್ತೇನೆ. ಸೊ ನೀವು ಎಷ್ಟೇ ನಾರ್ಮಲ್ ಫಿಲ್ಮಿ ಸಾಂಗ್ ಸಿಂಗ್ ಮಾಡ್ಬೋದು, ಫಾಸ್ಟ್ ಸಾಂಗ್ ಸಿಂಗ್ ಮಾಡ್ಬೋದು, ಜನರನ್ನ ಎಂಟರ್ಟೈನ್ ಮಾಡ್ಬೋದು, ಬಟ್ ಕ್ಲಾಸಿಕಲ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹಿಂದೂಸ್ತಾನಿ ಅವ್ರ ಕರ್ನಾಟಿಕ್ ಅದು ನಿಮಗೆ ಬಿಟ್ಟ ಚಾಯ್ಸ್. ಯಾವುದಾದ್ರೂ ಆಗ್ತದೆ. ಈಗ ನಾನು ರವಿಕಿರಣ್ ಮಣಿಪಾಲ್ ಸರ್ ಅವರ ಹತ್ರ ಹೋಗ್ತಿದ್ದೇನೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಅವರು ಕೂಡ ನನಗೆ ಹೇಳ್ತಾರೆ, ಲೈಕ್ ಅವರು ಇವನ್ ನನಗೆ ಕ್ಲಾಸಿಕಲ್ಗೂ ಸಪೋರ್ಟ್ ಮಾಡ್ತಾರೆ, ಫಿಲ್ಮಿಗೂ ಅವ್ರು ಹೇಳ್ತಾರೆ ನಾನು ಅಂತ ನಿಂಗೆ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಹಿಂದೂಸ್ತಾನಿ ಒಳ್ಳೆಯದ, ಇದು ಕರ್ನಾಟಿಕ್ ಒಳ್ಳೆಯದ? ಇಲ್ಲ, ನಾನಂದ್ರೆ ಆಗ ಒಂದು ಶೋಗೆ ಹೋಗಿದ್ದೆ ಮುಂಬೈಯಲ್ಲಿ, ಚೋಟೆ ಉಸ್ತಾದ್ ಅಂತ. ಅಲ್ಲಿ ನಾನಾಗ ಹಿಂದೂಸ್ತಾನಿ ಕಲಿತಿರ್ಲಿಲ್ಲ, ಕರ್ನಾಟಿಕ್ ಕಲಿತಿದ್ದೆ. ಸೊ ನಂಗೆ ಏನ್ ಫೀಲ್ ಆಯ್ತು ಹೇಳಿದ್ರೆ, ಅಲ್ಲಿ ಕರ್ನಾಟಕ ಅಷ್ಟು ರೆಕಗ್ನಿಷನ್ ಇಲ್ಲ. ಅಂದ್ರೆ ನನ್ಗೆ ಅವರು ಅಂದ್ರೆ 6 o'clockಗೆ ಆಜಾವ್ ರಿಯಾಜ್ ಕರ್ನಾ ಹೇ ಆಜಾವ್ ಅಂತ ಹೇಳ್ತಿದ್ರು. ಸೊ ನಾವು ಪ್ರಾಕ್ಟೀಸಿಗೆ ಕೂತಾಗ ನಂಗೆ ಅವರು ಹೇಳುವಂತಹ ಟರ್ಮ್ಸ್ ಅರ್ಥ ಆಗ್ತಿರ್ಲಿಲ್ಲ. ಸೊ ನಾನು ಆಗ ಡಿಸೈಡ್ ಮಾಡಿದೆ ನಾನು ಹಿಂದೂಸ್ತಾನಿ ಕಲಿಬೇಕು ಅಂತ. ಸೊ ನಾನು ಮಂಗಳೂರಿಗೆ ಬಂದು ಹಿಂದೂಸ್ತಾನಿ ಗುರುಗಳು ತುಂಬಾ ವರ್ಷ ನಾನು ಹುಡುಕಿದೆ. ಇಲ್ಲಿ ಉಡುಪ ಲೋಕಲ್ ಅಲ್ಲ ಜಾಸ್ತಿ ಹಿಂದೂಸ್ತಾನಿ ಎಲ್ಲ ಕಮ್ಮಿ, ಕರ್ನಾಟಕ ಜಾಸ್ತಿ. ಹೌದು. ಸೊ ನಾನು ತುಂಬಾ ಕಡೆ ಹುಡುಕಿದೆ. ಮತ್ತೆ ನಂಗೆ ಲಾಸ್ಟಿಗೆ ರವಿಕಿರಣ್ ಸರ್ ಸಿಕ್ಕಿದ್ರು. ಈಗ ಆಲ್ಮೋಸ್ಟ್ 10 years ಹತ್ರ ಆಯ್ತು. ವಿಶಾರದ ಕಲಿತೆ ಅವರ ಅಲ್ಲಿ ಹಿಂದೂಸ್ತಾನಿಯಲ್ಲಿ. ಸೊ ಅವರು ಹೇಳ್ತಾರೆ, ಫಿಲ್ಮ್ ಸಾಂಗ್ಸಿಗೆ ಹೋಗಿ ನೀವು, ಇಟ್ಸ್ ಓಕೆ, ಬಿಕಾಸ್ ಇಟ್ ಈಸ್ ಯೋರ್ ನಿಮ್ಮ ಪ್ರೊಫೆಷನ್ ಅಂತ ಮಾಡ್ಕೊಂಡ್ರೆ ಕಲಿಬೇಕು ಅಂತ ನಿಮ್ಗೆ ಯಾವತ್ತು ಇರಬೇಕು ಅಂತ. ಸೊ ಅವ್ರು ಹೇಳ್ತಾರೆ, ಅವ್ರು ನಂಗೆ ಗೈಡೆನ್ಸ್ ಕೊಡ್ತಾರೆ. ಸೊ ಅವ್ರು ಹೇಳ್ತಾರೆ, ಕ್ಲಾಸಿಕಲ್ ಕಾನ್ಸರ್ಟ್ ಕಚೇರಿಗಳು ಸಹ ಕೊಡು, ಅದಕ್ಕಿರುವ ಇಂಪಾರ್ಟೆನ್ಸ್ ಬೇರೆ ಯಾವುದಕ್ಕೂ ಇಲ್ಲ ಅಂತ.
ಬಟ್ ಈಗ ಏನಾಗಿದೆ ಅಂದ್ರೆ ಕ್ಲಾಸಿಕಲ್ ಕೇಳುವಂತಹ ಜನ ಕಮ್ಮಿ ಆಗಿದೆ. ಅಂದ್ರೆ ಅದರ ಅಭಿರುಚಿ ಯಾರಿಗೂ ಅಷ್ಟು ಇಲ್ಲ. ಫಿಲ್ಮಿ ಅಂದ್ರೆ ಎಲ್ಲರೂ ಕೇಳ್ತಾರೆ, ಬಟ್ ಅದರ ಬಗ್ಗೆ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಕರೆಕ್ಟ್. ಸೊ ಅಭಿರುಚಿ ಅಂತ ಇದ್ದಂತಹ ಕೆಲವು ಒಂದು ಆಡಿಯನ್ಸಿಗೆ ಅಂತ ಸಾಂಗ್ಸ್ ನೀವು ನಿಮ್ಗೆ ಸಿಗುವಂತ ರೆಸ್ಪೆಕ್ಟ್ ಎಲ್ಲಿಯೂ ಸಿಗುದಿಲ್ಲ. ಕ್ಲಾಸಿಕಲ್ ಒಂದು ಅರ್ಧ ಗಂಟೆ ಖಯಾಲ್ ಹಾಡುವುದು, ಅವ್ರ 1 ಗಂಟೆ ಆಲಾಪ್ಸ್ ಅವ್ರ ಖಯಾಲ್ಸ್ ಚೋಟೆ ಖ್ಯಾಲ್ ಬಡೆ ಖ್ಯಾಲ್ ಎಲ್ಲ ಹಾಡುವುದು, ಭಜನ್ಸ್ ಹಾಡುದು, ಅಂತ ಆಡಿಯನ್ಸ್ಗೆ ಗೊತ್ತದ್ರ ವ್ಯಾಲ್ಯೂ. ಸೊ ಅಲ್ಲಿ ನೀವು ನಿಮ್ಮನ್ನ ಅಷ್ಟು ಅವರು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಆಡಿಯನ್ಸ್. ಸೊ ಅದಕ್ಕೆ ಇರುವಂತಹ ಒಂದು ವ್ಯಾಲ್ಯೂವೇ ಬೇರೆ. ಸೊ ಅದು ಕಲೀರಿ ಅಂತ ನಾನು ಹೇಳ್ತೇನೆ. ಕ್ಲಾಸಿಕಲ್ ನಾನು ತುಂಬಾ ಜನರಿಗೆ ಹೇಳಿದ್ದೇನೆ, ಕ್ಲಾಸಿಕಲ್ ನೀವು ಒಂದು ರಾಗ ಈಗ ಕಂಡು ಹಿಡಿಬೇಕಾದ್ರೂ ನಿಮ್ಗೆ ಕ್ಲಾಸಿಕಲ್ ಬೇಕು. ಸೊ ಎಲ್ಲ ಟೈಪ್ ಇದು ನಾನು ಹೇಳ್ದೆ. ಆಕ್ಚುಲಿ ನಂಗೆ ವೆಸ್ಟರ್ನ್ ಸಹ ಕಲಿಬೇಕಂತ ಆಸೆ ಇದೆ. ಸೊ ಆಲ್ ಟೈಪ್ ಆಫ್ ವರ್ಸಟೈಲ್ ಸಿಂಗರ್ ಆಗಬೇಕು ಅಂತ ನಂಗೆ ಒಂದು ಆಸೆ. ಸೊ ಕಲೀರಿ, ತುಂಬ ನಾಲೆಜ್ ಬಿಲ್ಡ್ ಮಾಡಿ. ಜಸ್ಟ್ ಹಾಡು ಕೇಳಿ ಹಾಡೋದಲ್ಲ, ನಿಮ್ಗೆ ನೊಟೇಷನ್ಸ್ ಬರೀಲಿಕ್ಕೆ ಗೊತ್ತಿರಬೇಕು. ದಟ್ ಟೈಮ್ ಯು ಆರ್ ಅ ಸಿಂಗರ್. ಸೊ ಹಾಗೆ ಪ್ರಾಕ್ಟೀಸ್ ಮಾಡಿ ನಾಲೆಜ್ ಬಿಲ್ಡ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನನ್ನ ಈ ಪಯಣದಲ್ಲಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರೆ, ಮೇಯ್ನ್ಲಿ ನನ್ನ ತಂದೆ ತಾಯಿ ಲಕ್ಷ್ಮೀ ಪ್ರಭು ಮತ್ತು ಪ್ರಶಾಂತ್ ಪ್ರಭು. ಸೊ ಅವರಿಗೆ ನಾನು ತುಂಬ ಲೈಕ್ ಥ್ಯಾಂಕ್ಸ್ ಅಲ್ಲಿ ಹೇಳಲಿಕ್ಕೆ ಸಾಕಾಗೋದಿಲ್ಲ. ಸೊ ಅದು ಜಸ್ಟ್ ನಾನು ಅವರನ್ನು ಚೆನ್ನಾಗಿ ನೋಡ್ಕೊಂಡು ಇನ್ನೂ ಸಹ ಅವರನ್ನು ಪ್ರೌಡ್ ಫೀಲ್ ಮಾಡಿದ್ರೆ ಮೇ ಬಿ ಆಗಲೇ ಅವ್ರಿಗೆ ಖುಷಿ, ನಾನು ಖುಷಿಯಲ್ಲಿದ್ರೆ ಅವ್ರಿಗೆ ಖುಷಿ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಇಷ್ಟು ವರ್ಷದ ಎಲ್ಲ ಗುರುಗಳಿಗೆ, ಕರ್ನಾಟಕ ಆಗಿರ್ಬೋದು, ನನ್ನ ಈಗಿನ ಗುರುಗಳು ಪಂಡಿತ್ ರವಿಕಿರಣ್ ಮಣಿಪಾಲ್ ಆಗಿರ್ಬೋದು ಅವರಿಗೆ, ಮತ್ತು ಈಗ ನನಗೆ ಶೋಸ್ ಎಲ್ಲ ಕೊಡ್ತಿರುವಂಥ ಎಲ್ಲ ಕಲಾವಿದರಿಗೆ, ಎಲ್ಲ ಮಂಗಳೂರು ಉಡುಪಿ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವೆರಿ ನೈಸ್. ಅದೇ ರೀತಿ ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ಎಷ್ಟು ಹೊತ್ತು ನಮ್ಮ ಜೊತೆ ಕಳೆದಿದ್ದೀರಾ, ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ನನಗೆ ಇಲ್ಲಿ ಇಷ್ಟೊತ್ತು ಅವಕಾಶ ಕೊಟ್ಟು ಮಾತಾಡಲಿಕ್ಕೆ. ನಾನು ಯೂಶಲಿ ಹೀಗೆ ಮಾತಾಡೋದು, ಲೈಕ್ ನಾಟ್ ವೆರಿ ಫಾರ್ಮಲ್, ಎಂತ ಫೀಲ್ ಆಗುತ್ತೆ ಅದೇ ಹೇಳ್ತೀನಿ. ಸೊ ಖುಷಿ ಆಯಿತು ನಿಮ್ಮ ಜೊತೆ ಓಡಲಾಟ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ಬರು ಅದ್ಭುತ ಗಾಯಕಿ ಪಲ್ಲವಿ ಪ್ರಭು ಇವರನ್ನು ನಾವು ಮಾತನಾಡಿದ್ವಿ. ಅವರ ಪರಿಚಯವನ್ನು ನಿಮಗೆ ತಿಳಿಸಿದ್ವಿ. ಅವರ ಒಂದು ಅದ್ಭುತವಾದ ಸ್ವರದಿಂದ ಅವರ ನೆಚ್ಚಿನ ಹಾಡುಗಳನ್ನು ಕೂಡ ಅವರು ಹಾಡಿದ್ರು, ನಾವು ಕೇಳಿದ್ರಿ. ಇನ್ನೋರ್ವ ಅದ್ಭುತ ಗಾಯಕಿಯ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು